ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛ್ರಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯ ನೊಲಿದಿದ್ದ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದಾಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ ಭಾರತದೊಳೊಂದಕ್ಷರವ ಕೇಳ್ದರಿಗೆ ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛ್ರಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯ ನೊಲಿದಿದ್ದ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದು ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ. ನಮಸ್ಕಾರ ಬಂಧುಗಳೇ, ಕಥಾಮೃತ ಯೂಟ್ಯೂಬ್ ಚಾನಲ್ ಕುಮಾರವ್ಯಾಸ ಭಾರತದ 10ನೇ ಸಂಚಿಕೆಯತ್ತ ನಾವೀಗ ಮುಂದುವರಿತಾ ಇದ್ದೇವೆ. ಅದಕ್ಕಿಂತ ಮೊದಲು ನಮ್ಮ ಈ ಕಥಾಮೃತ ಯೂಟ್ಯೂಬ್ ಚಾನಲ್ ಮೂಲಕ ನಡೆಸುತ್ತಿರುವಂತಹ ಭಕ್ತಿ ಗೀತಾಮೃತ ಈ ಸ್ಪರ್ಧೆಯಲ್ಲಿ ಹಲವಾರು ಜನ ಭಾಗವಹಿಸಿದ್ದೀರಿ. ಎಲ್ರಿಗೂ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಅದೇ ರೀತಿ ಇತರರಿಗೂ ಈ ಸ್ಪರ್ಧೆಯ ವಿವರಣೆಗಳನ್ನು ಕಳಿಸುವ ಮೂಲಕ ಅವರನ್ನು ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ನೀವು ಪ್ರೇರೇಪಿಸಬೇಕು. ಹಾಗೆ ನಮ್ಮ ಈ ಸ್ಪರ್ಧೆಗೆ ನಿಮ್ಮ ಸ್ಪಂದನೆ, ಸಹಕಾರ, ಬೆಂಬಲ ನಮಗೆ ಕಂಡು ಬರ್ತಾ ಇದೆ. ಅದಕ್ಕೂ ಕೂಡ ನಿಮಗೊಂದು ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಕೌರವ ಪಾಂಡವರ ಮಕ್ಕಳಾಟಿಕೆಯ ಗಂಭೀರತೆಯನ್ನು ನೀವು ಕಥೆಯಲ್ಲಿ ಗಮನಿಸಿದ್ದೀರಿ. ಭೀಷ್ಮ, ಧೃತರಾಷ್ಟ್ರ ಮೊದಲಾದವರಿಗೆಲ್ಲ ಪ್ರತಿದಿನ ಇವರುಗಳ ದೂರುಗಳನ್ನು ಕೇಳಿ ಕೇಳಿ ಏನು ಮಾಡಬೇಕಂತಲೇ ತೋಚೋದಿಲ್ಲ. ಇವರ ಕಲಹ ಇಷ್ಟರಲ್ಲೇ ನಿಲ್ತದ, ಇನ್ನು ಮುಂದುವರಿತದ? ಈ ವಿಷಯದ ಬಗ್ಗೆ ನಾವು ತಿಳ್ಕೋಬೇಕಾದ್ರೆ ಬನ್ನಿ ಕಥೆ ಹತ್ತ ಸಾಗೋಣ. ಧರ್ಮೋ ರಕ್ಷತಿ ರಕ್ಷಿತಃ. ವಂದನೆಗಳು. ಒಂದು ದಿನ ಏನಾಗುತ್ತದೆ ಅಂತ ಹೇಳಿದ್ರೆ, ಕೌರವ ಪಾಂಡವರು ಇಬ್ಬರು ಆಟವಾಡುವುದಕ್ಕೆ ಹೋದಿದ್ರು ಹೊರವಲಯಕ್ಕೆ. ಹೊರವಲಯದಲ್ಲಿ ಆಟವಾಡ್ತಾ ಇರುವಾಗ ಅಲ್ಲೊಂದು ಮರ ಇತ್ತು. ಆ ಮರಕ್ಕೆ ಕೌರವರೆಲ್ಲರೂ ಹತ್ತಿದ್ರು. ಮಕ್ಕಳು ಮರದ ಮೇಲೆ ಆಟ ಆಡುವುದು ಈ ಕಾಲದಲ್ಲಿ ಕೂಡ ನಾವು ನೋಡಬಹುದು. ಗೆಲ್ಲಿಗೆ ಹೋಗುವುದು, ಅಲುಗಾಡಿಸುವುದು, ಕೆಲವು ಮಕ್ಕಳು ಬೀಳುವುದು, ಹೀಗೆಲ್ಲ ಉಂಟು. ಈಗಲೂ ಕೂಡ ಆಟ ಇದೆ. ಅದೇ ಆಟವನ್ನ ಕೌರವರು ಪಾಂಡವರು ಆಡುತ್ತಾ ಇದ್ರಂತೆ. ಇದೇ ಸಂದರ್ಭದಲ್ಲಿ ನಮ್ಮ ಭೀಮಸೇನ ಏನು ಮಾಡಿದ ಗೊತ್ತೇ? ಮರನ ಹಿಡಿದಲುಗಿದರೆ ಬಿದ್ದರು ಭರದ ಕುಲಪಾಲಕರು 150 ಮಹಾವಾತದಲ್ಲಿ ತರುಫಲ ನಿಖರ ಬೀಳುವಂತೆ ಶಿರ ಒಡೆದು ಬೆನ್ನೊಡೆದು ಮೊಣಕಾಲು ಜರಿದು ಕೈಗಳು ಮುರಿದು ನೆತ್ತರು ಸುರಿದು ಧೃತರಾಷ್ಟ್ರಂಗೆ ದೂರಿದರು ಅನಿಬರು ಈ ಹದನ, ದೂರಿದರು ಅನಿಬರು ಈ ಹದನ. ಆತ ಆ ಮರವನ್ನು ಬಂದು ಗಡಗಡ ಗಡಗಡ ಗಡ ಅಂತ ಅಲುಗಾಡಿಸಿದಂತೆ. ಪರಿಣಾಮ ತರುಫಲ ನಿಖರ ಬೀಳುವಂತೆ ಶಿರ ಒಡೆದು ಬೆನ್ನುಡಿದು ಮೊಣಕೈಗಳು ಮುರಿದು ನೆತ್ತರು ಸುರಿಸುತ್ತಾ ಬಂದು ಧೃತರಾಷ್ಟ್ರನಲ್ಲಿ ದೂರ್ತಾರೆ. ಮರದಿಂದ ಬಿದ್ದರೆ ನೋವಾಗ್ಲಿಕ್ಕಿಲ್ವೇ? ಕೈಕಾಲುಗಳು ಮುರಿಲಿಕ್ಕಿಲ್ವೇ? ರಕ್ತವು ಹರಿಲಿಕ್ಕಿಲ್ವೇ? ಅಂತೂ ಆ ಕೈಕಾಲುಗಳನ್ನು ಮುರಿಸಿಕೊಂಡು ಬಂದಂತಹ ಕೌರವರು ಧೃತರಾಷ್ಟ್ರನಲ್ಲಿ ದೂರಿದಾಗ ಧೃತರಾಷ್ಟ್ರವು ಇಷ್ಟೇ ಹೇಳಿದ, ದುರುಳ ಅವನೊಂದಿಗೆ ಆಟ ಆಡಬೇಡಿ ಎಂದು ಧೃತರಾಷ್ಟ್ರ ತನ್ನ ಮಕ್ಕಳನ್ನು ಸಂತೈಸಿದ. ಹಸ್ತಿನಾವತಿಯಲ್ಲಿ ಕೌರವ ಪಾಂಡವರ ಆಟ, ಬಡಿದಾಟ ಇದೆಲ್ಲವನ್ನ ನಾವು ನೋಡ್ತಾ ಇದ್ದೇವೆ. ಭೀಮನಿಂದ ಪೆಟ್ಟು ತಿಂದಂತಹ ಕೌರವರು ಭೀಮನನ್ನು ಹೇಗಾದರೂ ಮಾಡಿ ಸಾಯಿಸಬೇಕು, ಯಾವ ರೀತಿಯಿಂದಲಾದರೂ ಸರಿ. ಅವ
ನಮ್ಮ ಮುಂದೆ ಇರಬಾರದು ಅಂತ ಹೇಳಿ ಅವನನ್ನು ಸಾಯಿಸುವುದಕ್ಕೆ ಬೇಕಾದಂತಹ ಹಲವಾರು ಉಪಾಯಗಳನ್ನು ಮಾಡಿದರು. ಮಡುವಿನಲ್ಲಿ ಹಾಯ್ಕಿದಿರಿ, ಹಾವಿನ ಎಡೆಯ ಕೊಂಡೂರಿದಿರಿ, ಬಲು ವಿಷದಡಿಗೆಗಳ ಮೆಲಿಸಿದಿರಿ, ಬಲ್ಲಂದದ ವಿಕಾರದಲ್ಲಿ ಕೆಡಹಲನು ಮಾಡಿದಿರಿ. ವಿಷದಡಿಗೆಗಳ ಮೆಲಿಸಿದಿರಿ, ಕೆಡಹಲನು ಮಾಡಿದಿರಿ. ನೂರ್ವರ ಕಡಿದು ಶಾಕಿನಿಯರಿಗೆ ರಕುತವ ಕುಡಿಸಿದಲ್ಲದೆ, ನಿಮ್ಮ ನೂರ್ವರ ಕಡಿದು ಶಾಕಿನಿಯರಿಗೆ ರಕುತವ ಕುಡಿಸಿದಲ್ಲದೆ, ಮುನ್ನ ಸಾವೆನು ಕೇಳಿ ನೀವೆಂದ. ಅವನನ್ನ ಕಟ್ಟಿ ಹಾಕಿ ಮಡುವಿಗೆ ಹಾಕಿದ್ರು. ಅಲ್ಲಿಂದ ಹೊರಬಂದ. ವಿಷದ ಲಡ್ಡುಗೆಗಳನ್ನು ಕೊಟ್ಟರು, ಅದನ್ನು ತಿಂದು ಜೀರ್ಣಿಸಿದ. ಹಾವುಗಳಿಂದ ಕಚ್ಚಿಸಿದ್ರು, ಅದರಿಂದಲೂ ಅವನ ಮೇಲೆ ಪರಿಣಾಮವಾಗಲಿಲ್ಲ. ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾದ್ದು ಏನು ಅಂತ ಹೇಳಿದ್ರೆ, ಆಯುಷ್ಯ ಗಟ್ಟಿ ಇದೆ ಅಂತ ಆದರೆ ಹರಿಹರ ಬ್ರಹ್ಮಾದಿಗಳಿಗೂ ಕೂಡ ಒಬ್ಬನನ್ನು ಸಾಯಿಸುವುದಕ್ಕೆ ಅಸಾಧ್ಯ. ಈ ಸಂದರ್ಭದಲ್ಲಿ ನನಗೆ ನೆನಪಾಗುವುದು, ಮಹಾಮಾರಿ ಎನ್ನುವಂಥದ್ದು ಪ್ರಪಂಚದಾದ್ಯಂತ ಯಾವ ರೀತಿಯಾಗಿ ಹರಡುತ್ತಾ ಇದೆ, ಜನಗಳು ಯಾವ ರೀತಿಯಾಗಿ ಭಯಭೀತರಾಗಿದ್ದಾರೆ, ಇವತ್ತೋ ನಾಳೆಯೋ ಸಾಯ್ತೇವೋ ಎನ್ನುವಂತಹ ಒಂದು ರೀತಿಯಾದಂತಹ ಆತಂಕ. ಬಂಧುಗಳೇ, ಸಾಯುವುದಕ್ಕೆ ಒಂದು ದಿನ ಎಲ್ಲರಿಗೂ ಕೂಡ ಇದೆ. ಹುಟ್ಟಿದಂತಹ ಮನುಷ್ಯ ಸಾಯಲೇಬೇಕು. ಆದ ಕಾರಣ ಭಯ ಅನ್ನುವಂಥದ್ದು ಇದಕ್ಕೆ ಪರಿಹಾರ ಖಂಡಿತವಾಗಿಯೂ ಅಲ್ಲ. ಧೈರ್ಯಂ ಸರ್ವತ್ರ ಸಾಧನಂ. ಯಾವತ್ತೂ ನಾವು ಧೈರ್ಯವಂತರಾಗಿರಬೇಕು. ಬಂದದ್ದನ್ನು ಎದುರಿಸುವಂತಹ ಶಕ್ತಿ ನಮ್ಮಲ್ಲಿರಬೇಕು. ಆವಾಗ ನಾವು ಎಲ್ಲವನ್ನು ಗೆಲ್ಲುವುದಕ್ಕೆ ಸಾಧ್ಯತೆ ಇದೆ. ಆದ್ದರಿಂದಲೇ ನಿಮ್ಮಲ್ಲಿ ನನ್ನದೊಂದು ಮಾತು, ಧೈರ್ಯವಂತರಾಗಿರಿ, ಧೈರ್ಯ ತಾಳಿ. ಭೀಮನ ಮೇಲೆ ಯಾವ ರೀತಿಯ ಪ್ರಯೋಗಗಳನ್ನು ಮಾಡಿದರೂ ಕೂಡ ಭೀಮ ಅದರಿಂದೆಲ್ಲದರಿಂದಲೂ ಗೆದ್ದು ಬರುತ್ತಾನೆ. ಯಾಕಂದರೆ ಅವನ ಆಯುಷ್ಯ ಗಟ್ಟಿ ಇದೆ. ಅಷ್ಟು ಬೇಗ ಸುಲಭವಾಗಿ ಸಾಯುವಂತಹ ವ್ಯಕ್ತಿತ್ವ ಅದು ಭೀಮನದ್ದಲ್ಲ. ಭೀಮ ಹೇಳ್ತಾನೆ, ನಿಮ್ಮೆಲ್ಲರ ರಕ್ತವನ್ನು ಶಾಕಿನಿಯರಿಗೆ ಕುಡಿಸದೆ ನಾನು ಸಾಯಲಾರೆ ಅಂತ. ಅಷ್ಟು ಸಿಟ್ಟುಗೊಳ್ತಾನೆ ಭೀಮ. ಅಂತೂ ಅವರ ಕಲಹ ದಿನದಿಂದ ದಿನಕ್ಕೆ ಜಾಸ್ತಿಯಾಗುತ್ತಲೇ ಹೋಗುತ್ತದೆ ವಿನಃ ಕಡಿಮೆಯಾಗುತ್ತಾ ಇಲ್ಲ. ಭೀಷ್ಮ ಚಿಂತಿತನಾಗುತ್ತಾನೆ, ಏನು ಮಾಡುವುದು ಅಂತ ಹೇಳಿ. ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ನಾನು ನಿಮ್ಮ ಮುಂದೆ ಹೇಳಬೇಕು. ಮಹಾಮುನಿ ಗೌತಮ ಮಹಾಮುನಿಯ ಮಗ ಶರದೃತ ಎನ್ನುವವ. ಆ ಶರದೃತ ಎನ್ನುವವ ಸುರವಧುವನ್ನು ಕಂಡು ಮೋಹಿಸಿದ ಪರಿಣಾಮವಾಗಿ ಶರಸ್ತಂಭದಲ್ಲಿ ವೀರ್ಯ ನಿಂತು ಅಲ್ಲಿ ಹುಟ್ಟಿದಂತಹ ಇಬ್ಬರು ಮಕ್ಕಳು ಕೃಪ ಮತ್ತು ಕೃಪೆ. ಅಲ್ಲಿ ಹುಟ್ಟಿದಂತಹ ಇಬ್ಬರು ಮಕ್ಕಳು ಕೃಪ ಮತ್ತು ಕೃಪೆ. ಈ ಕೃಪಾ ಮತ್ತು ಕೃಪೆಯನ್ನ ಭೀಷ್ಮ ಹಸ್ತಿನಾವತಿಗೆ ಕರೆತರಿಸಿ ಅವರನ್ನ ಸಾಕ್ತಾ ಇರ್ತಾನೆ. ಅದೇ ಸಂದರ್ಭದಲ್ಲಿ ಮತ್ತೊಂದು ಕಡೆ ಮುನಿ ಭಾರದ್ವಾಜ ಅವನು ಕೂಡ ದ್ವಿಜಾಂಗನೆಗೆ ಮನಸೋತು ಅವನ ವೀರ್ಯವು ಕಳಸದಲ್ಲಿ ಜಾರಿ ಆ ಮುಖೇನ ಕುಂಭ ಸಂಭವ ಜನಿಸ್ತಾನೆ. ಈ ಕುಂಭ ಸಂಭವ ಅಂತ ಹೇಳಿದ್ರೆ ದ್ರೋಣ. ನೆನಪಿರಿಸಿ, ಒಂದು ಕಡೆಯಲ್ಲಿ ಕೃಪಾಚಾರ್ಯ, ಮತ್ತೊಂದು ಕಡೆಯಲ್ಲಿ ದ್ರೋಣ. ಇವರಿಬ್ಬರು ಹುಟ್ಟುತ್ತಾರೆ. ಆ ದ್ರೋಣನ ಮಗನೇ ಅಶ್ವತ್ಥಾಮ. ದ್ರೋಣನ ಮಗನೇ
ಅಶ್ವತ್ಥಾಮ. ಇಷ್ಟು ವಿಚಾರವನ್ನು ಇಲ್ಲಿ ನೆನಪಿಸಿಕೊಳ್ಳಿ. ಹೀಗೆಯೇ ಕಾಲ ಹೋಗುತ್ತದೆ. ಕೃಪೆಯನ್ನ ದ್ರೋಣನಿಗೆ ಮದುವೆ ಮಾಡಿಕೊಡುವಂಥದ್ದು, ಆ ಮುಖಾಂತರವಾಗಿ ಅಶ್ವತ್ಥಾಮನ ಜನನ. ಈಗಾಗಲೇ ನಾನು ಹೇಳಿದೆ, ಅಶ್ವತ್ಥಾಮನ ಜನನ. ಆ ರೀತಿ ಕುಂಭ ಸಂಭವ ದ್ರೋಣ, ಇನ್ನೊಬ್ಬ ಕೃಪಾಚಾರ್ಯ, ಇವರೆಲ್ಲರಿಗೂ ಕೂಡ ಈಗ ಭೀಷ್ಮ, ಇವರೆಲ್ಲರಿಗೂ ಅಂದರೆ ಕೌರವ ಮತ್ತು ಪಾಂಡವರಿಗೆ ವಿದ್ಯಾಭ್ಯಾಸವನ್ನ ಕಲಿಸುವುದಕ್ಕೆ ಕೃಪಾಚಾರ್ಯನ್ನ ನೇಮಕ ಮಾಡ್ತಾರೆ. ಇವರ ಜಗಳ ಸ್ವಲ್ಪವಾದರೂ ಕಡಿಮೆಯಾಗಲಿ ಎನ್ನುವಂತಹ ಉದ್ದೇಶದಿಂದ ಕೃಪಾಚಾರ್ಯನಿಗೆ ಪಾಂಡವ ಮತ್ತು ಕೌರವರಿಗೆ ವಿದ್ಯಾಭ್ಯಾಸವನ್ನ ಮಾಡುವುದಕ್ಕೆ, ವಿದ್ಯಾಭ್ಯಾಸವನ್ನ ಗಳಿಸುವುದಕ್ಕೆ ಬೇಕಾಗಿ ತಾನೇ ನೇಮಕ ಮಾಡ್ತಾನೆ. ಆ ರೀತಿಯಲ್ಲಿ ಕೃಪಾಚಾರ್ಯ ಪಾಂಡವರಿಗೆ ಹಾಗೂ ಕೌರವರಿಗೆ ವಿದ್ಯಾಭ್ಯಾಸವನ್ನ ಕಲಿಸ್ತಾ ಇರ್ತಾನೆ. ಆ ವಿದ್ಯಾಭ್ಯಾಸವನ್ನ ಕಲಿಸುತ್ತಾ ಇರುವಂತಹ ಸಂದರ್ಭದಲ್ಲಿಯೇ ಭಾರದ್ವಾಜ ಅಂದರೆ ದ್ರೋಣನ ತಂದೆ ಭಾರದ್ವಾಜನ ಹತ್ತಿರ ದೃಪದ ಹಾಗೂ ದ್ರೋಣ ವಿದ್ಯೆಯನ್ನ ಕಲಿತಾ ಇದ್ರು. ಅವರು ಪಾಂಚಾಲ ರಾಜಪುತ್ರ ದೃಪದ ಹಾಗೂ ದ್ರೋಣ ಭಾರದ್ವಾಜರ ಕೈ ಕೆಳಗೆ ಶಿಷ್ಯರಾಗಿದ್ದರು. ಆದ ಕಾರಣವೇ ದೃಪದ ಮತ್ತು ದ್ರೋಣ ವಿದ್ಯಾಭ್ಯಾಸವನ್ನ ಪೂರೈಸಿದ್ರು. ಆ ವಿದ್ಯಾಭ್ಯಾಸವನ್ನ ಪೂರೈಸಿದ ಅನಂತರ ದೃಪದ ಪಾಂಚಾಲ ದೇಶಕ್ಕೆ ಹೋದ. ಮುಂದೆ ಆತ ಪಾಂಚಾಲ ದೇಶದ ಅರಸನಾದ. ಆದರೆ ನಮ್ಮ ದ್ರೋಣ ಆತ ಬಡವನಾಗಿಯೇ ಉಳಿದ. ತನ್ನ ಬಡವತನವನ್ನ ನೀಗಿಸುವುದಕ್ಕೆ ಏನು ಮಾಡುವುದು ಅಂತ ಹೇಳಿಕೊಂಡು ಮಡದಿ ಹಾಗೂ ಮಗ ಅಶ್ವತ್ಥಾಮನೊಂದಿಗೆ ಪರಶುರಾಮರ ಬಳಿ ಸಾಗುತ್ತಾನೆ. ಬಹುಶಃ ಪರಶುರಾಮ ಅಂದ್ರೆ ಯಾರು ನಿಮ್ಗೆ ಗೊತ್ತಿದೆ. ಅವತಾರ ಪುರುಷ ಪರಶುರಾಮ ಅಂತ ನಾವು ತಿಳ್ಕೊಳ್ಳುವಂಥದ್ದು. ನಮ್ಮ ಕಥಾ ಆರಂಭದಲ್ಲಿ ಪರಶುರಾಮನನ್ನು ಒಮ್ಮೆ ನಾವು ಕಂಡಿದ್ದೇವೆ. ಭೀಷ್ಮ ಮತ್ತು ಪರಶುರಾಮರ ಒಳಗೆ ನಡೆದಂತಹ ಘನಘೋರವಾದಂತಹ ಯುದ್ಧದ ಬಗ್ಗೂ ಕೂಡ ನಿಮಗೆ ನೆನಪಿದೆ. ಈಗ ಪರಶುರಾಮನ ಬಗ್ಗೆ ಸ್ವಲ್ಪ ವಿಷಯವನ್ನು ನಾನು ಹೇಳ್ತೇನೆ. ಭೃಗುವಂಶದವ ಜಮದಗ್ನಿ ಅಂದ್ರೆ ಪ್ರಜಾಪತಿಗಳಲ್ಲಿ ಒಬ್ಬ ಭೃಗು. ಅದೇ ವಂಶದಲ್ಲಿ ಬಂದಂತವ ಜಮದಗ್ನಿಯ ಮಡದಿ ರೇಣುಕೆ. ಕಥಾ ವಿಸ್ತಾರವನ್ನು ನಾನು ಮಾಡೋದಿಲ್ಲ, ಯಾಕಂದ್ರೆ ರೇಣುಕೆಗೆ ಸಂಬಂಧಪಟ್ಟ ಹಾಗೆ ಕಥೆ ಇದೆ. ಒಂದಾವೃತ್ತಿ ಏನಾಯಿತು ಅಂತ ಹೇಳಿದ್ರೆ, ರೇಣುಕೆ ನೀರನ್ನು ತರುವುದಕ್ಕೆ ಬೇಕಾಗಿ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ರಾಜಕುಮಾರರು ಗಂಗಾ ನದಿ ತೀರದಲ್ಲಿ ವಿಹರಿಸುತ್ತಾ ಇರುವುದನ್ನು ಕಂಡಂತಹ ಅವಳು ಒಮ್ಮೆ ಆ ಕಡೆಗೆ ನೋಡ್ತಾಳೆ. ಅಂದ್ರೆ ಅವಳ ಮನಸ್ಸು ಒಮ್ಮೆ ಚಂಚಲವಾಗಿ ಹೋಗುತ್ತದೆ. ಪರಿಣಾಮ ಏನಾಗುತ್ತದೆ ಅಂತ ಹೇಳಿದ್ರೆ, ಅವಳು ಜಮದಗ್ನಿಯಲ್ಲಿಗೆ ಬರುವಾಗ ತಡ ಆಗುತ್ತದೆ. ಮರಳಿನಿಂದ ಮಡಕೆಯನ್ನು ಮಾಡಿ ಆ ಮೂಲಕವಾಗಿ ನೀರನ್ನು ತರುವಂತದ್ದು ನಿತ್ಯ ಕೆಲಸ ರೇಣುಕೆಯದ್ದು. ಅಂತಹ ಮಹಾಪತಿವ್ರತೆ ರೇಣುಕೆ ತಡವಾಗಿ ಬಂದ ಕಾರಣ ಜಮದಗ್ನಿಗೆ ಸಿಟ್ಟು ತಲೆಗೇರುತ್ತದೆ. ಸಿಟ್ಟು ತಲೆಗೇರಿದಂತಹ ಜಮದಗ್ನಿ ದಿವ್ಯ ಜ್ಞಾನದಿಂದ ಕಂಡಾಗ ಅವಳ ಮನಸ್ಸು ಒಮ್ಮೆ ಚಲಿತವಾದುದನ್ನು ಗಮನಿಸುತ್ತಾನೆ. ಇನ್ನು ಇವಳು ತನಗೆ ಹೆಂಡತಿ ಆಗುವುದಕ್ಕೆ ಸಾಧ್ಯತೆ ಇಲ್ಲ, ಇವಳ ತಲೆಯನ್ನು ಕಡಿಬೇಕು ಅಂತ ಹೇಳಿಕೊಂಡು ಮಕ್ಕಳನ್ನ ಬರೆಸ್ತಾನೆ. ಆದರೆ ಹಿರಿಯ ಮಕ್ಕಳು ಯಾರೂ ಕೂಡ ತಾಯಿಯ ಶಿರಚ್ಛೇದನಕ್ಕೆ ಮುಂದಾಗಲಿಲ್ಲ. ಆವಾಗ ಪರಶುರಾಮನನ್ನು ಕರೆಯುವಂಥದ್ದು. ಪರಶುರಾಮ ಬರುವುದು, ತಾಯಿಯ ಶಿರವನ್ನ ಕಡಿಯುವಂಥದ್ದು. ಸಂತೋಷ ಆಗ್ತದೆ ಜಮದಗ್ನಿಗೆ. ಸಂತೋಷದಿಂದ ಜಮದಗ್ನಿ ಹೇಳ್ತಾನೆ, ಮಗನೇ ನಿನಗೆ ಏನು ಬೇಕು 2 ವರ ಕೇಳು. ಅವ ಕೂಡ್ಲೆ ಹೇಳ್ತಾನೆ,
ಸತ್ತಂತಹ ನನ್ನ ಅಣ್ಣಂದಿರು ಬದುಕಿ ಬರಲಿ. ಆಗಲಿ ಮಗನೇ. ಎರಡನೇ ವರ ಎಂಥದ್ದು ನಿನಗೆ? ನನ್ನ ತಾಯಿಯನ್ನು ನಾನೇ ಕೊಂದಿದ್ದೇನೆ, ಆ ತಾಯಿ ಬದುಕಿ ಬರಲಿ ಅಂತೂ ಹೇಳಿ ಆಗಿದೆ ನೋಡಿ ಜಮದಗ್ನಿಗೆ. ನಿರ್ವಾಹ ಇಲ್ಲ, ಆಗಲಿ ಅಂತ ಹೇಳ್ದ. ಆ ರೀತಿ ತಾಯಿ ಬದುಕಿ ಬರ್ತಾಳೆ. ಕೊನೆಗೊಂದು ಮಾತು ಕೇಳ್ತಾನೆ ಪರಶುರಾಮ, ತಂದೆಯೇ, ಮಾತೃಹತ್ಯೆಯನ್ನ ಮಾಡಿದಂತಹ ನನಗೆ ಯಾವುದೇ ರೀತಿಯಾದಂತಹ ದೋಷವು ಬರದಿರಲಿ ಅಂತ ಹೇಳಿಕೊಂಡು ನನಗೆ ವರವನ್ನ ಕರುಣಿಸಿ ಅಂತ. ತಂದೆಗೆ ಬಹಳ ಸಂತೋಷ ಆಗುತ್ತದೆ, ತಂದೆಗೆ ಬಹಳಷ್ಟು ಸಂತೋಷ ಆಗುತ್ತದೆ. ಆ ರೀತಿಯಾಗಿ ತಂದೆ ಎಲ್ಲರನ್ನ ಕ್ಷಮಿಸ್ತಾನೆ, ಒಂದಾಗುತ್ತಾರೆ. ಇಲ್ಲಿಗೆ ಕತೆ ಮುಗಿಯುವುದಿಲ್ಲ, ಕತೆ ಮತ್ತೂ ಮುಂದುವರಿಯುತ್ತದೆ. ಮುಂದಿನ ಕಥೆಯನ್ನು ಮುಂದೆ ಸಂದರ್ಭ ಬಂದಾಗ ಹೇಳ್ತೇನೆ. ಈಗ ನಾನು ಪುನಃ ಹಸ್ತಿನಾವತಿಗೆ ಬರ್ತೇನೆ. ಅಂದ್ರೆ ಪರಶುರಾಮರಲ್ಲಿಗೆ ದ್ರೋಣ ಬಂದ ಅನ್ನುವಲ್ಲಿಗೆ ನಾನು ಹೇಳಿದೆ. ಪರಶುರಾಮರಲ್ಲಿ ಈಗ ದ್ರೋಣನಿಗೆ ಕೊಡುವುದಕ್ಕೆ ಯಾವುದೇ ದ್ರವ್ಯವೂ ಉಳಿದಿಲ್ಲ, ಯಾವುದೇ ದ್ರವ್ಯವೂ ಉಳಿದಿಲ್ಲ. ಕಾರ್ತವೀರ್ಯ ಕಾರಣನಾಗಿ 21 ಸಲ ಭೂಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯ ಅರಸರ ಶಿರವನ್ನ ತರಿದವ ಪರಶುರಾಮ. ಆದರೆ ಅವ ಸಂಪಾದಿಸಿದಂತಹ ದ್ರವ್ಯಗಳೇನಿದೆಯಾ ಅದನ್ನೆಲ್ಲವನ್ನ ದಾನ ಮಾಡಿ ಈಗ ಅವನಲ್ಲಿ ಯಾವುದೇ ದ್ರವ್ಯ ಅವನ ಭಂಡಾರದಲ್ಲಿಲ್ಲ. ಮನಿಗಳಿಗೆ ಅದರ ಅವಶ್ಯಕತೆಯೂ ಇಲ್ಲ ಅನ್ನಿ. ಅಂತೂ ಈಗ ದ್ರೋಣನಿಗೆ ಅದರ ಅಗತ್ಯ ಇದೆ. ಹೇಳಿದ, ನೋಡಪ್ಪ, ನನ್ನಲ್ಲಿ ಕೊಡುವುದಕ್ಕೆ ನಿನಗೆ ಏನೂ ಇಲ್ಲ. ನನ್ನಲ್ಲಿ ಈಗ ನಿನಗೆ ಕೊಡುವುದಕ್ಕೆ ಇರುವುದು ಏನು ಗೊತ್ತಾ? ದಿವ್ಯಾಸ್ತ್ರಗಳು ಇದೆ, ಅದು ನನ್ನಲ್ಲಿ ಲಭ್ಯವಿದೆ. ಅದು ಬೇಕಾದರೆ ನಾನು ನಿನಗೆ ಕೊಡಬಹುದು. ಪರಶುರಾಮನಲ್ಲಿ ಹೇಳ್ತಾನೆ, ಸ್ವಾಮಿ, ದಿವ್ಯಾಸ್ತ್ರಗಳೇ ಆಗಬಹುದು, ಅದನ್ನು ನನಗೆ ದಯಪಾಲಿಸಿ. ಆ ಮೂಲಕವಾಗಿ ಪರಶುರಾಮರಿಂದ ಬೇಕಾದಂತಹ ದಿವ್ಯಾಸ್ತ್ರಗಳನ್ನ ಪಡೆಕೊಂಡು ಆ ರೇಣುಕಾಸುತನ ಬೀಳ್ಕೊಂಡು ಪುನಃ ಬರ್ತಾನೆ. ಈಗ ಆಲೋಚನೆ ಮಾಡ್ತಾನೆ ದ್ರೋಣ, ದಿವ್ಯಾಸ್ತ್ರಗಳು ಏನು ಸಿಕ್ಕಿದವು ಸತ್ಯ, ಆದರೆ ಮಗುವಿಗೆ ಕುಡಿಯುವುದಕ್ಕೆ ಹಾಲಿಲ್ಲ, ತಿನ್ನುವುದಕ್ಕೆ ಆಹಾರ ಇಲ್ಲ. ಯಾವ ರೀತಿಯಾಗಿ ನಾವು ಇನ್ನು ಮುಂದುವರಿಯಲಿ ಅಂತ ಆಲೋಚನೆ ಮಾಡುತ್ತಾ ಇರುವಾಗ ಪಕ್ಕನೆ ಆತನಿಗೆ ನೆನಪಾದದ್ದು ತನ್ನ ಮಿತ್ರನಾದಂತಹ ದ್ರುಪದನನ್ನ. ಇತ್ತಲಿ ದ್ರೋಣನ ಪಿತನು ಸುರರಕ್ತ ಸರಿದನು ಕೆಲವು ದಿವಸಕ್ಕೆ, ಸುರರಕ್ತ ಸರಿದನು ಕೆಲವು ದಿವಸಕ್ಕೆ. ತತ್ತಪೋವನದಲ್ಲಿ ವಿಪ್ರಕ್ರಿಯೆಗಳನ್ನು ಮಾಡಿ, ತತ್ತಪೋವನದಲ್ಲಿ ವಿಪ್ರಕ್ರಿಯೆಗಳನ್ನು ಮಾಡಿ ಹೊತ್ತ ದಾರಿದ್ರ್ಯದಲ್ಲಿ ಮನಮರುಗುತ್ತ, ಹೊತ್ತ ದಾರಿದ್ರ್ಯದಲ್ಲಿ ಮನಮರುಗುತ್ತ ದೇಶಾಂತರದೊಳಗೆ ತೊಳಲುತ್ತ ಬಂದನು, ತೊಳಲುತ್ತ ಬಂದನು ತನ್ನ ಮಗ ಸಹಿತ ಅಡವಿಯಲಿ ದ್ರೋಣ. ಪಾಂಚಾಲ ದೇಶದ ಅರಸನಾಗಿದ್ದಾನೆ ದ್ರುಪದ ಎನ್ನುವುದನ್ನು ತಿಳಿದಂತಹ ದ್ರೋಣ, ಅವನಿಂದ ನನಗೆ ಖಂಡಿತ ಬೇಕಾದಂತಹ ಸಹಾಯ ಸಿಗಬಹುದು ಅನ್ನುವ ಕಾರಣಕ್ಕಾಗಿ ಪಾಂಚಾಲ ದೇಶಕ್ಕೆ ಬರ್ತಾನೆ. ಅವನನ್ನು ಅರಮನೆಯ ಒಳಗೆ ಹೋಗುವುದಕ್ಕೆ ಸೇವಕರು ಬಿಡುವುದಿಲ್ಲ. ಆವಾಗ ದ್ರೋಣ ಹೇಳ್ತಾನೆ, ದ್ರುಪದ ನನ್ನ ಸ್ನೇಹಿತ, ಹೇಳಿ ನೀವು ದ್ರೋಣ ಬಂದಿದ್ದಾನೆ ಅಂತ ಹೇಳಿ ಖಂಡಿತವಾಗಿ ನನ್ನನ್ನು ಕರೆಸಿಕೊಳ್ತಾನೆ. ಸೇವಕರು ಬಂದು ದ್ರುಪದನಲ್ಲಿ ವಿಷಯವನ್ನು ಹೇಳ್ತಾರೆ. ಆದರೆ ಅಧಿಕಾರದಿಂದ ಮದದಿಂದ ಮದೋನ್ಮತ್ತನಾದಂತಹ ದ್ರುಪದ, ಯಾರು ದ್ರೋಣ, ಎಲ್ಲಿಯ ದ್ರೋಣ, ಯಾವ ಬ್ರಾಹ್ಮಣ ನನ್ನ ಸ್ನೇಹಿತ, ಛೇ ಅಂತಹ ಸ್ನೇಹಿತನೇ ನನಗಿಲ್ಲ ಅನ್ನುವ ರೀತಿಯಲ್ಲಿ ತುಚ್ಛವಾಗಿ ಕಾಣ್ತಾನೆ. ಅವನನ್ನು ಒಳಗೆ ಬರುವುದಕ್ಕೆ ಬಿಡಬೇಡಿ ಅಂತ ಹೇಳ್ತಾನೆ.
ಹಾರುವವರೊಡನೆ ಭೂಮೇಶ್ವರರಿಗೆ ಎತ್ತಣ ಮೈತ್ರಿ. ನೋಡಿ ಅವ ಹೇಳುವಂತ ಮಾತಿದು, ಹಾರುವವರೊಡನೆ ಭೂಮೇಶ್ವರರಿಗೆ ಎತ್ತಣ ಮೈತ್ರಿ. ಆದರೆ ಸೇವಕರನ್ನ ತಳ್ಳಿಕೊಂಡು ದ್ರುಪದನ ಆಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ. ದ್ರುಪದನ ಮುಂದೆ ನಿಲ್ತಾನೆ. ದ್ರುಪದನ ಮುಂದೆ ನಿಂತು, ಎಲ್ಲವೋ ದ್ರುಪದ, ನನ್ನನ್ನು ನಿನಗೆ ಪರಿಚಯ ಇಲ್ವೋ ಅಂತ ಕೇಳ್ತಾನೆ. ಆದರೆ ದ್ರುಪದ ಆ ಸಭಾ ಮಧ್ಯದಲ್ಲಿ, ಎಲ್ಲರೂ ಸೇರಿರುವಂತಹ ಸಭೆಯಲ್ಲಿ ದ್ರೋಣನನ್ನ ನಿಂದಿಸ್ತಾನೆ. ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿಕೊಂಡು ಹೇಳ್ತಾನೆ. ಸ್ವಾಭಿಮಾನಿಯಾದಂತಹ ದ್ರೋಣ, ಅವನ ಮನಸ್ಸಿನಲ್ಲಿ ಯಾವ ರೀತಿಯಾದಂತಹ ಆ ಕೋಪ ಹುಟ್ಟಿಕೊಳ್ಳಬಹುದು ನಾವೇ ಆಲೋಚನೆ ಮಾಡಬಹುದು. ಅವ ಹೇಳ್ತಾನೆ, ಏನೆಲ್ಲವೋ ಪಾಂಚಾಲ, ಎಲ್ಲವೋ ದ್ರುಪದ, ಅಧಿಕಾರ ಗರ್ವದಿಂದ ಬೀಗುತ್ತಿರುವ ನಿನ್ನ ಆಸ್ಥಾನ, ನಿನ್ನ ರಾಜ್ಯ, ಇದೆಲ್ಲವನ್ನು ಅರೆಕ್ಷಣದಲ್ಲಿ ನಾನು ಸುಟ್ಟು ಹಾಕ್ತಾ ಇದ್ದೆ. ಭೂತ ಗಣಗಳಿಗೆ ಬಲಿಯಾಗಿ ಅರ್ಪಿಸ್ತಾ ಇದ್ದೆ. ಆದರೆ ಈಗ ಅದನ್ನು ಮಾಡುವುದಿಲ್ಲ. ನೋಡೋ, ಮುಂದೊಂದು ದಿನ ನನ್ನ ಶಿಷ್ಯರಿಂದಲೇ ನಿನ್ನನ್ನು ಕಟ್ಟಿಸಿ ಎಡ ಕಾಲಲ್ಲಿ ನಿನ್ನ ತಲೆಗೆ ಒದೆಯುತ್ತೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡ್ತಾನೆ. ಆ ರೀತಿಯಾಗಿ ಪ್ರತಿಜ್ಞೆಯನ್ನ ಮಾಡಿದಂತಹ ದ್ರೋಣ ಅಲ್ಲಿಂದ ಹೊರಟು ಹಸ್ತಿನಾಪುರಕ್ಕೆ ಬರುತ್ತಾನೆ. यत्र योगेश्वरो कृष्णो यत्र पार्थो धनुर्धरः तत्र श्रीर्विजयो